ಅನ್ವರ್ ಅವರೇ, ಪ್ರಮುಖವಾಗಿ SDPI ಆಗಿರ್ಬೋದು ಅಥವಾ ವಿಪಕ್ಷಗಳು ಮತ್ತು ಇಸ್ಲಾಂನ ಕೆಲವೊಂದು ಸಂಘಟನೆಗಳು ವಿರೋಧ ಮಾಡ್ತಾ ಇರುವಂಥದ್ದು ಈ ಒಂದು ಬಿಲ್ ತಿದ್ದುಪಡಿ ಮಾಡ್ತಾ ಇರುವಂಥದ್ದು ಇದು ಸಂವಿಧಾನಿಕ ಅಲ್ಲ ಅಂತ ಹೇಳಿ. ಸೊ ಯಾವ ಪಾಯಿಂಟ್ ಔಟ್ ಮೇಲೆ ಇದು ಸಂವಿಧಾನಿಕ ಅಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಒಂದನೇದಾಗಿ ಇಲ್ಲಿ SDPI ಈ ಬಗ್ಗೆ ಬಹಳ ಪ್ರಬಲವಾಗಿ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದೆ. ಅದರೊಂದಿಗೆ ಈ ದೇಶದ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು, ಅದೇ ರೀತಿ ಪ್ರಗತಿಪರರು, ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು ಇದನ್ನು ಯಾವುದೇ ರೀತಿಯಲ್ಲಿ ಒಪ್ಪುವುದಿಲ್ಲ ಅಂತ ಹೇಳುವಂತಹ ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ ನಾವು ನೋಡಬೇಕಾದ್ದು 2014ರಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿ ನೇತೃತ್ವದ BJP ಸರ್ಕಾರ ಈ ದೇಶದನ್ನು ಒಂದು ಅರ್ಥದಲ್ಲಿ ಹೇಳುವುದಾದರೆ ಮುಗಿಸಿದೆ. ಈ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ, GDP ಕುಸಿತ ಆಗ್ತಾ ಇದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಈ ದೇಶದ ಸರ್ಕಾರಿ ಒಡೆತನದ ಒಂದೊಂದು ಸಂಸ್ಥೆಗಳನ್ನು ಕೂಡ ಅಂಬಾನಿ ಅದಾನಿಗಳಿಗೆ ಮಾರಾಟ ಮಾಡಿ ತಿಂದು ತೇಗಿದ್ದಾರೆ. ಇದೆಲ್ಲ ಮಾಡ್ತಾ ಇದ್ದರೂ ಕೂಡ ಇವರಿಗೆ ಅದನ್ನು ಯಾವುದನ್ನು ಕೂಡ ಸರಿ ಮಾಡಬೇಕು, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡಬೇಕು, ಈ ದೇಶದ ಸೌಹಾರ್ದತೆಯನ್ನು ಸರಿ ಮಾಡಬೇಕು, ಇಂತಹ ಯಾವ ಭಾವನೆಯೂ ಕೂಡ ಇವರಲ್ಲಿ ಇಲ್ಲದೆ ಇವರು ಕೇವಲ ಧರ್ಮಾಧಾರಿತವಾದಂತಹ ವಿಚಾರಗಳನ್ನು ಎತ್ತಿಕೊಂಡು, ಬಹುಶಃ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಕಳೆದ 30-40 ವರ್ಷಗಳಲ್ಲಿ ಇದೇ ಮಾಡಿದ್ದು, ಒಡೆದಾಳುವುದು ಅಂತಹ ನೀತಿಯನ್ನೇ ಮಾಡಿದ್ದು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಇವರು ಅಧಿಕಾರಕ್ಕೆ ಏರಿದ ನಂತರ ಇವರ ಏನು ಸಂಘನಿಕೇತನ ಮತ್ತು ನಾಗ್ಪುರದ ಕೇಂದ್ರ ಕಚೇರಿಯಲ್ಲಿ ಆಗುವಂಥ ಆದೇಶಗಳನ್ನು ಅದನ್ನು ಇವತ್ತು ಈ ಪಾರ್ಲಿಮೆಂಟಿನ ಮೂಲಕ ಜಾರಿ ಮಾಡಲಿಕ್ಕೆ ಹೊರಟಿದೆ. ಒಂದರ್ಥದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿನ ಮುಸಲ್ಮಾನರನ್ನು ಎತ್ತಿ ಕಟ್ಟಿದ್ರೆ ಹಿಂದೂಗಳ ಮತಗಳು ಬಹಳ ಸಲೀಸಾಗಿ ನಮಗೆ ಬರ್ತದೆ ಅಂತ ಹೇಳುವಂತಹ ಒಂದು ಭ್ರಮೆ, ಒಂದು ಭಾವನೆ, ಅದರಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆ ವಿಚಾರದಲ್ಲಿ ಅವರು ಯಶಸ್ವಿ ಕೂಡ ಆದ ಕಾರಣವೇ ಇವತ್ತು ಅವರು ಅಧಿಕಾರಕ್ಕೆ ಏರಿದಂಥದ್ದು. ಇದನ್ನೆಲ್ಲ ಇಟ್ಟುಕೊಂಡು ಇವತ್ತು ಆ ಸಮಸ್ಯೆಗಳನ್ನೆಲ್ಲ ಬದಿಯಲ್ಲಿ ಇಟ್ಟುಕೊಂಡು ಆ ಸಮಸ್ಯೆಗಳ ಬಗ್ಗೆ ಜನರು ಧ್ವನಿ ಎತ್ತಬಾರದು ಅಂತ ಹೇಳುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿ ಇವತ್ತು NRC ತಂದಿದ್ದಾರೆ, NRC ತರಲಿಕ್ಕೆ ಹೊರಟಿದ್ದಾರೆ, ಮತ್ತೆ ಏನು ರೈತ ವಿರೋಧಿ ಕಾನೂನು ತರಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಎಲ್ಲ ಮುಖಭಂಗಕ್ಕೀಡಾಗಿ ಇವತ್ತೇನು ಮಾಡಿದೆ, ವಕ್ಫ್ ಆಸ್ತಿಯ ಮೇಲೆ ಕಣ್ಣು ಹಾಕಿಕೊಂಡು ಇವತ್ತು ಮುಸ್ಲಿಂ ಸಮುದಾಯದ ಅಸ್ತಿತ್ವ ಮತ್ತು ಅಸ್ಮಿತೆಯ ಪ್ರತೀಕವಾಗಿರ್ತಕ್ಕಂತಹ ಈ ದೇಶದಲ್ಲಿ ಹಲವಾರು ಶತಮಾನಗಳಿಂದ ಹಿಂದೆನೇ ಆ ಮುಸ್ಲಿಂ ಸಮುದಾಯ ಈ ಮುಸಲ್ಮಾನರಿಗೆ ಬೇಕಾಗಿ ಅವರ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ದೇಶಗಳಿಗೆ ಬೇಕಾಗಿ ಅವರು ವೈಯಕ್ತಿಕವಾಗಿ ಅವರ ಸ್ವಂತ ಭೂಮಿಯನ್ನು ದಾನ ಮಾಡಿದಂಥ ಆಸ್ತಿಯನ್ನು ಇವತ್ತು ಕಾನೂನು ತರುವ ಮೂಲಕ, ತಿದ್ದುಪಡಿ ಮಾಡುವ ಮೂಲಕ ಅದನ್ನು ಕಬಳಿಸುವಂತಹ ಅಥವಾ ಅದನ್ನು ಅವರ ಉದ್ದೇಶಕ್ಕಾಗಿ ಸರ್ಕಾರಿ ಭೂಮಿ ಅಂತ ಹೇಳಿ ವಶಪಡಿಸಿಕೊಳ್ಳುವಂತಹ ಒಂದು ಹುನ್ನಾರಕ್ಕೆ ಅವರು ಕೈ ಹಾಕಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಈ ಕೇಂದ್ರ BJP ಸರ್ಕಾರಕ್ಕೆ ಯಾವುದೇ ಅಗತ್ಯವಿಲ್ಲದಂತಹ ಒಂದು ವಿಚಾರವಾಗಿದೆ. ಆದರೆ ಇದು ಇವರ ಪ್ರಣಾಳಿಕೆಯಲ್ಲಿ ಹೇಳಿದಂಥ ವಿಚಾರ. ಯಾಕೆಂದ್ರೆ ಇವರಿಗೆ ಮತ ಬರಬೇಕು, BJPಗೆ ಮತ ಬರಬೇಕು ಅಂತ ಆದರೆ ಈ ರೀತಿಯಾಗಿ ಒಡೆದಾಡಿಕೊಂಡು ಮುಸಲ್ಮಾನರನ್ನು ಪ್ರತ್ಯೇಕ ಮಾಡಿಕೊಂಡು ಇದ್ರೆ ಮಾತ್ರ ಇವರಿಗೆ ಇಲ್ಲಿ ವರ್ಕೌಟ್ ಆಗುವಂಥದ್ದು. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತಿವರು ಈ ಕಾನೂನನ್ನು ಜಾರಿಗೆ ತರ್ತಾರೆ. ಅದಕ್ಕೆ ನಾವು ಸೇರಿದಂತೆ ಈ ಕಾನೂನನ್ನು ಯಾವಾಗ ಮಂಡನೆ ಮಾಡಿದ್ದಾರೆ, ಈ ಕಾಯ್ದೆಯನ್ನು ಯಾವಾಗ ತಂದು ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದ್ದಾರ, ಆ ದಿವಸದಿಂದ ಹಿಡಿದು ಇವತ್ತಿನವರೆಗೆ ಕೂಡ, ಈ ಕ್ಷಣದವರೆಗೆ ಕೂಡ ಅದರ ವಿರುದ್ಧ ನಾವು ಬೀದಿಗಳಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟವನ್ನು ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ. ಅಲ್ಲ ಅನ್ವರ್, ನಂಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ತಾವು BJP ಅವರು ಬಿಲ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ವಿರೋಧನ, ಅಥವಾ ಏನಾದ್ರೂ ಪರ್ಟಿಕ್ಯುಲರ್ ಇಲ್ಲ ಇಂಥ ತಿದ್ದುಪಡಿ ನಮಗೆ ಸರಿಯಲ್ಲ, ನಮಗೆ ತೊಂದರೆ ಆಗುತ್ತೆ, ಯಾವ ಆಧಾರದ ಯಾವ ಪಾಯಿಂಟ್ ಔಟ್ ನ ಮೇಲೆ ತಾವು ವಿರೋಧ ಮಾಡ್ತಾ ಇದ್ದೀರಾ? ಈ ಬಿಲ್ ನಮ್ಮ ಸಂವಿಧಾನ ಪ್ರತಿಪಾದಿಸಿದಂತಹ ಆರ್ಟಿಕಲ್ 25, 26, 28ರಲ್ಲೆಲ್ಲ ಇದ್ದಂತಹ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಒಂದು ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ಈ ಸಂವಿಧಾನ ಏನು ಕೊಟ್ಟಿದೆ ಧಾರ್ಮಿಕ ವಿಚಾರದಲ್ಲಿ ನೋಡಿ. ಇವತ್ತಿವರು ಈ ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ದಾರೆ. ಈ ಬಿಲ್ಲಿನಲ್ಲಿರುವಂತಹ ಪ್ರಮುಖ ಒಂದು ಅಂಶವನ್ನು ನಾನು ಹೇಳ್ತೇನೆ. ವಕ್ಫ್ ಕೌನ್ಸಿಲ್ನಲ್ಲಿ, ಒಂದು ರಾಜ್ಯ ವಕ್ಫ್ ಸಮಿತಿಯಲ್ಲಿ ಅವರು ಹೇಳ್ತಾ ಇರುವಂತಹ ಬಿಲ್ಲಿನಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅದರಲ್ಲಿ MP ಇರಬೇಕು, MLA ಇರಬೇಕು. ಆದರೆ ವಕ್ಫ್ ಆಕ್ಟ್ ಅಲ್ಲಿ ಇರುವಂಥದ್ದು, ವಕ್ಫ್ ಕಾನೂನಿನಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ ಅದರಲ್ಲಿ ಮುಸಲ್ಮಾನ MP ಇರಬೇಕು, ಮುಸ್ಲಿಂ MLA ಇರಬೇಕು ಅಂತ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಮುಸಲ್ಮಾನೇತರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಯಾವುದಾದ್ರೂ ಪ್ರಮುಖ ವ್ಯಕ್ತಿಗಳು
ಪ್ರಭಾವಿ ವ್ಯಕ್ತಿಗಳಲ್ಲಿ ಇರಬೇಕು. ಅಲ್ಲಿ ಮುಸಲ್ಮಾನರು ಬೇಕು ಅಂತ ಇಲ್ಲ, ನಾಳೆ ಯಾರು ಬರ್ಬಹುದು, ನಾಳೆ ಮುಸಲ್ಮಾನರನ್ನು ದ್ವೇಷಿಸುವಂತಹ ವಿಷಕಾರುವಂತಹ ಸಂಘ ಪರಿವಾರದ ನಾಯಕರಲ್ಲಿ ಬಂದು ಕೂತ್ಕೊಳ್ಬಹುದು. ಅಲ್ಲಿ ಏನಾಗ್ಬಹುದು ಆ ವ್ಯವಸ್ಥೆ. ಮತ್ತೊಂದು ಇಲ್ಲಿ ಒಂದು ಟ್ರಿಬ್ಯುನಲ್ ಇತ್ತು, ಇದಕ್ಕೊಂದು ಟ್ರಿಬ್ಯುನಲ್ ಇತ್ತು, ಆ ಟ್ರಿಬ್ಯುನಲ್ಗೆ ಒಂದು ನ್ಯಾಯಾಧೀಶರಿದ್ರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ. ಆದ್ರೆ ಇವತ್ತು ಅದನ್ನು ಕಿತ್ತುಕೊಂಡು ಆ ಸ್ಥಾನಕ್ಕೆ ಒಬ್ಬ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಜಿಲ್ಲಾಧಿಕಾರಿ ಯಾರಾಗಿರ್ತಾರೆ? ಸರ್ಕಾರದ ಅಧೀನದಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಆ ಜಿಲ್ಲಾಧಿಕಾರಿ ನಾಳೆ ಯಾವ ರೀತಿಯಲ್ಲಿ ಆದೇಶಗಳನ್ನು ಕೊಡಬಹುದು? ಅಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ. ಅಲ್ಲ, ಅನ್ಯ ಧರ್ಮದ ವ್ಯಕ್ತಿಯನ್ನ ನಾನು ಹೇಳಿದ್ದಲ್ಲ, ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ, ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ. ಹಾಗಾದ್ರೆ ಮುಜರಾಯಿ ಇಲಾಖೆಯಲ್ಲಿ ಯಾಕೆ, ಮುಜರಾಯಿ ದೇವಸ್ಥಾನದ ಕಮಿಟಿಯಲ್ಲಿ ಯಾಕೆ ಮುಸಲ್ಮಾನರನ್ನು ನೇಮಕ ಮಾಡುವುದಿಲ್ಲ? ಅರೆ, ಮುಜರಾಯಿ ಇಲಾಖೆಯ ಕಮಿಟಿಯಲ್ಲಿ ಅದರ ಆಡಳಿತವನ್ನ ನಡೆಸೋದಕ್ಕೆ ಜಿಲ್ಲಾಧಿಕಾರಿಗೆ ಅವಕಾಶವನ್ನು ನೀಡುತ್ತೆ. ಆ ಜಿಲ್ಲಾಧಿಕಾರಿ ಮುಸಲ್ಮಾನ ಆಗಿದ್ರೆ ಆತನಿಗೆ ಕೂಡ ಆ ದೇವಸ್ಥಾನವನ್ನ ಅಧಿಕಾರ ರೂಢ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಟ್ರಿಬ್ಯುನಲ್ ಇದ್ರೆ ನಾನು ಹೇಳ್ತಾ ಇರುವಂತದ್ದು ಸಮಿತಿಯ ವಿಚಾರ. ಅಲ್ಲಿ ಸಮಿತಿಯಲ್ಲಿ, ಅದು ವಕ್ಫ್ ಸಮಿತಿಯಲ್ಲಿಯೂ ಕೂಡ ಅಲ್ಲಿ ವಕ್ಫ್ ಸರ್ಕಾರದ ಅಧಿಕಾರಿಗಳು ಮುಸ್ಲಿಮೇತರರು ಇದ್ದಾರೆ, ಅದು ಸಮಸ್ಯೆ ಅಲ್ಲ. ಆ ಸಮಿತಿಯಲ್ಲಿರುವಂತಹ ಸದಸ್ಯರ ವಿಚಾರವನ್ನು ನಾನು ಹೇಳ್ತಾ ಇರುವಂತದ್ದು. ಅಲ್ಲಿ ಯಾಕೆ ಮುಸ್ಲಿಮೇತರರಿಗೆ ಅವಕಾಶ ಮಾಡಿಕೊಡುವಂತದ್ದು ಅಂದ್ರೆ ವಕ್ಫ್ ಆಸ್ತಿಯನ್ನು, ವಕ್ಫ್ ವಿಚಾರವನ್ನು, ಅದು ಮುಸಲ್ಮಾನರ ಧಾರ್ಮಿಕ ವಿಚಾರ. ಮುಸಲ್ಮಾನರ ಧಾರ್ಮಿಕ ವಿಚಾರದ ಬಗ್ಗೆ ಸ್ಪಷ್ಟತೆ ಇರುವಂತಹ, ಜ್ಞಾನ ಇರುವಂತಹ ವ್ಯಕ್ತಿಗಳಲ್ಲಿ ಇರಬೇಕು. ಒಬ್ಬರು ಮುಸಲ್ಮಾನ, ಅದು ಕೂಡ ಮುಸಲ್ಮಾನರೇ ಆದ್ರೂ ಕೂಡ ಅವರಿಗೆ ಅಲ್ಲಿ ಜ್ಞಾನ ಇಲ್ಲದಿದ್ರೆ, ಸ್ವಲ್ಪ ಅದರ ಬಗ್ಗೆ ಅರಿವಿರುವಂತ ಜ್ಞಾನ ಇರುವಂತವರು ಬೇಕು ಅಂತಲೇ ಅದರಲ್ಲಿ ಆದ ಕಾರಣ ಮುಜರಾಯಿ ಇಲಾಖೆ ಇರುವಂತದ್ದು ಒಂದು ದೇವಸ್ಥಾನದ ಅಥವಾ ಒಂದು ದೈವಸ್ಥಾನದ ಅಭಿವೃದ್ಧಿಯನ್ನ ನೋಡಿಕೊಳ್ಳಲು ಮಾತ್ರ. ಅದು ಹೊರತಾಗಿ ಇನ್ನೊಂದು ಧರ್ಮದವೋ ಅಥವಾ ಇನ್ನೊಬ್ಬರ ವ್ಯಕ್ತಿಯ ಜಾಗವನ್ನ ತಮ್ಮದು ಅಂತ ಹೇಳಿ ಅವರೆಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ. ವಕ್ಫ್ ಏನು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಜಾಗವನ್ನ ನಮ್ಮದು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ತೀವಿ, ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಆಗಿರ್ಲಿ ಅಥವಾ ಹೈಕೋರ್ಟ್ ಅಲ್ಲೂ ಕೂಡ ತಾವು ದಾವೆಯನ್ನು ನೀಡುವಂತಿಲ್ಲ. ನಮ್ಮ ಇದು ವಿಚಾರ ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲಲ್ಲ, ಇದು ವಿಚಾರ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಆವಾಗ ಫಸ್ಟ್ಗೆ ಕೂಡ ನೀವು ಹೇಳಿದ್ರಿ, ಈ ಏನು ವಕ್ಫ್ ಇದ್ದು ಟ್ರಿಬ್ಯುನಲ್ ಏನು ಅಲ್ಲಿ ಫೈನಲೈಸ್ ಆದರೆ ಮತ್ತೆ ಮುಂದೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ, ಇದು ಒಂದು ದೊಡ್ಡ ಮಿತ್, ಇದು ತಪ್ಪು ಸಂದೇಶ. ನಂಗೆ ಗೊತ್ತಿಲ್ಲ, ಇವರು ಅದು ಕ್ಲಾರಿಫೈ ಮಾಡಬೇಕಾಗ್ತದೆ. ಇದು ತಪ್ಪು ಸಂದೇಶ. ಯಾಕಂತ ಹೇಳಿದ್ರೆ ಎಷ್ಟೋ ಕೇಸಸ್ ಇದೆ ನೋಡಿ. ಟ್ರಿಬ್ಯುನಲ್ಗೆ ಹೋಗುವಾಗ ಸಹ ಕೂಡ ಯಾರೋ ಒಬ್ಬರು ಮುಸಲ್ಮಾನರು ಬಂದು ಇದು ನಮ್ಮ ವಕ್ಫ್ ಆಸ್ತಿ ಅಂತ ಹೇಳಿ ಏನು ಪೇಪರ್ಸ್ ಇಲ್ಲದೆ ಟ್ರಿಬ್ಯುನಲ್ಗೆ ಹೋಗುವಾಗೂ ಇಲ್ಲ. ಪ್ರಾಪರ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದ್ದೇ ಅವರು ಟ್ರಿಬ್ಯುನಲ್ಗೆ ಹೋಗಬೇಕಾಗ್ತದೆ ನೋಡಿ. ಇದು ಒಂದು ದೊಡ್ಡ ಆ ಒಂದು ಡೀಟೇಲ್ಸ್ ಅನ್ನು ನೀಡುತ್ತೆ. ಕೊಡ್ಲೇಬೇಕು. ಇಲ್ಲ 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 ಕೊಡ್ಲೇಬೇಕು. ಇಲ್ಲ ಇಲ್ಲ ತಪ್ಪು. ಇಲ್ಲ 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 ಇದು ತಪ್ಪು. ಇದು ತಪ್ಪು ನೋಡಿ. ನನ್ನ ಪರ್ಸನಲ್ ನನ್ಗೆ ಆದ ಅನುಭವವನ್ನು ಹೇಳ್ತೇನೆ. ನನ್ನ ಫ್ರೆಂಡಿಗೆ ಒಬ್ಬರಿಗೆ ಆದಂತ ಇಲ್ಲ ನಾ ಹೇಳ್ತೀನಿ ನಾ ಹೇಳ್ತೀನಿ ನಿಮ್ಗೆ. ನಮ್ಗೆ ನಮ್ಮ ಒಬ್ಬರು ಫ್ರೆಂಡಿಗೆ ಆದ ಅನುಭವವನ್ನೇ ನಾನು ಹೇಳುವಂಥದ್ದು. ಅವರಿಗೆ ಯಾರೋ ಒಬ್ಬರಿಗೆ ವಕ್ಫ್ ಮಂಡಳಿಯಿಂದ ಅವರಿಗೆ ನೋಟಿಸ್ ಬಂತು, ಹೀಗೆ ನೀವು ಇರುವ ಜಾಗ ಹೀಗಿದೆ ಅಂತ ಹೇಳಿ. ಸೊ ನಮ್ಮ ಕಡೆಯಿಂದ ನಮ್ಮ ಲಾಯರ್ ಹೋಗಿ ಟ್ರಿಬ್ಯುನಲ್ ಹೋಗಿ ಅಲ್ಲಿ ಫೈಟ್ ಮಾಡಿದ್ರು. ಕಾಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಬಂತು. ನೋಡುವಾಗ ಅದು ಯಾವುದೋ ಒಂದು ಕಾಲದಲ್ಲಿ ದಟ್ ವಾಸ್ ಅ ವಕ್ ಲ್ಯಾಂಡ್, ಅದು ವಕ್ ಭೂಮಿ ಆಗಿತ್ತು. ಮತ್ತೆ ಇನ್ನೊಂದು ವಿಚಾರ ಒಪ್ಕೊಳ್ಳೇಬೇಕು, ಹೇಗೆ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ, ಇವರ ವಕ್ ಬೋರ್ಡಿನಲ್ಲಿ ಕೂಡ ಭ್ರಷ್ಟಾಚಾರ ಇದೆ. ಅದು ನಾವು ಒಪ್ಪಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಇವರ ದೊಡ್ಡ ಲೀಡರ್ಸ್ನವರು ಕೂಡ ಹೇಳಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಬಹುಶಃ ಆ ಭ್ರಷ್ಟಾಚಾರದ ಒಂದು ಪರಿಣಾಮವಾಗಿ ಆ ಒಂದು ಲ್ಯಾಂಡ್ ನಮ್ಮ ಫ್ರೆಂಡ್ ತಕೊಂಡ್ರು. ಇವಾಗ ಏನಾಗಿದೆ, ನಮ್ಮ ಹೆಸರಿಗೇನೆ ಅದು ರಿಜಿಸ್ಟ್ರೇಷನ್ ಆಗಿ, ನಮ್ಮ ಫ್ರೆಂಡ್ ಹೆಸರಿಗೇನೆ ರಿಜಿಸ್ಟ್ರೇಷನ್ ಆಗಿದೆ. ಆಮೇಲೆ ಇದು ಏನು ಆ ಟ್ರಿಬ್ಯುನಲಲ್ಲಿ ಏನು ಕ್ಲಿಯರ್ ಜಡ್ಜ್ಮೆಂಟ್ ಬಂದಿಲ್ಲ. ನಾವು ನೆಕ್ಸ್ಟಿಗೆ ಹೈಕೋರ್ಟಿಗೆ ಹೋದರೆ ನಮ್ಮ ಕಡೆಗೇನೆ ಬಂದಿದೆ. ಹಾಗೆ ಅಂತ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ. ಯಾಕಂದರೆ ಜನರಿಗೆ ಇರುವ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದರೆ, ವಕ್ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅವರು ಏನು ಜಡ್ಜ್ ಹೇಳ್ತಾರೆ ಅದು ಫೈನಲ್, ಆಮೇಲೆ ನಾವು ಕೈ ತೊಳ್ಕೊಂಡು ಬರಬೇಕು ಅಂತ. ಅದು ದೊಡ್ಡ ದೊಡ್ಡ ಏನು ಈ ಸಂಘ ಪರಿವಾರದವರು ಮಾಡಿದಂಥ ಒಂದು ಅಪಪ್ರಚಾರ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು, ನನ್ನ ಫ್ರೆಂಡಿಗೆ ಆದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳುವಂಥದ್ದು. ಯಾಕಂದರೆ ಅಂಥದ್ದು ಏನಿಲ್ಲ. ಯಾರೋ ಒಬ್ಬ ಬಂದು ನನ್ನ ಮನೆ ನಾನು ಕೂತಿದ್ದೇನೆ ಮಾರೇರೆ, ನಾನು ನಾಳೆ ಯಾರೊಬ್ಬ ವಕ್ಫ್ ಬೋರ್ಡ್ ನಾವು ಬಂದು ಇದು ನನ್ನ ಮನೆ ಅಂತ ಹೇಳಿದ್ರೆ ನಾನು ಬಿಟ್ಟು ಕೊಡ್ಲಿಕ್ಕೆ ಅದೆಲ್ಲ ಹಾಗೆ ಸಾಧ್ಯ ಇಲ್ಲ ಸ್ವಾಮಿ. ಹಾಗಾದ್ರೆ ವಕ್ಫ್ ಇನ್ನು ಮುಂದಕ್ಕೆ ಈ ದೇಶದಲ್ಲಿರುವಂತಹ 9 ಲಕ್ಷ ಎಕರೆ ಭೂಮಿಯ ದಾನ ಪತ್ರಗಳನ್ನ ಸಾರ್ವಜನಿಕವಾಗಿ ಇಡೋದಕ್ಕೆ ಸಿದ್ಧ ಇದೆಯಾ? ಹಾಗಾದ್ರೆ ನಮ್ಗೆ ಇಂತಿಂದ ಮೂಲಗಳಿಂದ ಬಂದಿದೆ ಅನ್ನುವಂಥದ್ದನ್ನ ನೀಡೋದಕ್ಕೆ ಸಿದ್ಧ ಇದೆಯಾ? 2013ರಲ್ಲಿ ಆದಂತಹ ಒಂದು ವಿಚಾರವನ್ನು ನಾವು ಮೆನ್ಷನ್ ಮಾಡೋದಾದ್ರೆ, ಯಾವಾಗಿಂದ ಇಲ್ಲಿಯ ತನಕ ಲೆಕ್ಕಾಚಾರವನ್ನೇ ನೀಡೋಣ. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ 2009ರಲ್ಲಿ 4 ಲಕ್ಷ ಎಕರೆ ಭೂಮಿಯಷ್ಟು
ವಕ್ಫ್ನ ಅಂಡರಲ್ಲಿ ಇತ್ತು 2009ರಲ್ಲಿ. ಅದೇ 13 ವರ್ಷಗಳ ಬಳಿಕ 2024ರಲ್ಲಿ 9 ಲಕ್ಷ ಎಕರೆಯಷ್ಟು ಭೂಮಿ ಈಗ ವಕ್ಫ್ನ ಅಂಡರಲ್ಲಿ ಇದೆ ಅಂತ ಹೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದ್ರೆ 13 ವರ್ಷದಲ್ಲಿ ಆಗಿರುವಂತ ಈ ಬದಲಾವಣೆಯ ದಾನ ಪತ್ರವನ್ನ ವಕ್ಫ್ ಸಾರ್ವಜನಿಕವಾಗಿ ಕ್ಲಾರಿಟಿ ಕೊಡ್ತೇನೆ. ಅದಕ್ಕೆ ಏನ್ ಗೊತ್ತಾ, ಕ್ಲೇಮ್ ಮಾಡುವಂಥದ್ದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅವರು ಕ್ಲೇಮ್ ಮಾಡ್ತಿರುವಂಥದ್ದು. ಈಗ ನಾನು ಕೂಡ ನಾಳೆ ಹೋಗಿ ನಂದು ಅಂತ ಹೇಳಿ ನಾನು ಕ್ಲೇಮ್ ಮಾಡ್ಬೋದು, ಆದ್ರೆ ಅದು ನಂದ ಹಾಗಾದ್ರೆ ಒಪ್ಪೋದಿಲ್ಲ, ಕ್ಲೈಮ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇದ್ದೀರಾ? ಅದೇ ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ತಿದ್ದುಪಡಿಗೆ ವಿರೋಧ ಅಲ್ಲ, ತಿದ್ದುಪಡಿಗೆ ನಾ ಹೇಳ್ತೀನಿ ನೋಡಿ, ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿ ನೋಡಿ. ಬಸವರಾಜ ಬೊಮ್ಮಾಯಿ ಅವರ ಮಾತು ನನಗೆ ಈ ಸಂದರ್ಭದಲ್ಲಿ ನೆನಪು ಬರ್ತದೆ. ಅವ್ರು ಏನ್ ಹೇಳ್ತಾರೆ, ನೀವು ನಿಮ್ಮ ಜಾಗವನ್ನು ಬಿಟ್ಟು ಬಿಡ್ತೀರಾ, ಇದು ಅಲ್ಲ ಮೆಚ್ಚುವಂತ ಕೆಲಸ ಮಾಡ್ತೀರಾ, ನಿಮ್ಮ ಇದನ್ನು ನೀವು ತಗೊಳ್ಳಿ ಅಂತ ಹೇಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಅಲ್ಲಿ ಹೇಳ್ಬೇಕಲ್ಲ ನೋಡಿ. ಕ್ಲೇಮ್ ಮಾಡುವಾಗ ಮೊನ್ನೆ ರೀಸೆಂಟ್ಲಿ ಒಂದು ನ್ಯೂಸ್ ಬಂತು, ಕೆನರಾ ಸ್ಕೂಲ್ ಸಮೇತ ಇದರದ್ದು ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡಿದ್ರು ಒಬ್ರು. ಆಯ್ತಾ? ಇಲ್ಲ, ಕ್ಲೇಮ್ ಮಾಡೋದಕ್ಕೂ ಸಹ ನಂದು ಅಂತ ಹೇಳೋದಕ್ಕೂ ಸಹ ತುಂಬಾ ವ್ಯತ್ಯಾಸ ಇದೆ. ಯಾರ ಬಂದು ಯಾರು ಬೇಕಾಗಿರ್ಬೋದು. ಅಲ್ಲ ಉದಯ್ ಅವರೇ, ನಾವು ಅದನ್ನ ಹೇಳ್ತಾ ಇರುವಂತದ್ದು, ಯಾರದ್ದೋ ಜಾಗವನ್ನ ಬೇಕಾಬಿಟ್ಟಿಯಾಗಿ ನೀವು ಇದು ನಮ್ಮ ಜಾಗ ಅಂತ ಹೇಳ್ತಾ ದೇಶಾದ್ಯಂತ ಸುತ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೊಂದು ಬೀಗ ಹಾಕೋಣ ಅಂತ ಹೇಳಿ ಮುಂದಾಗ್ತಾ ಇಲ್ಲ. ಅಲ್ಲ, ಅದು ಆಗಲ್ಲ, ಅದು ಸುಳ್ಳೆ, ಇದು ಅಂತದ್ದು ಏನು ಆಗ್ತಿಲ್ಲ. ಇದು ಸುಳ್ಳೆ, ಇದು ಬಿಜೆಪಿ ಮಾಡುವಂತ ಒಂದು ಷಡ್ಯಂತ್ರ, ಜನರನ್ನು ಡಿವೈಡ್ ಮಾಡ್ಲಿಕ್ಕೆ. ನೋಡಿ, ನಮ್ಮವರು ಇವಾಗ ಬೇರೆ ಎಂತದ್ದು ಬೇಡ ಸ್ವಾಮಿ, ಈಗ ನಮ್ಮ ರಾಜ್ಯದಲ್ಲೇ ನಾನು ಹೇಳುವಂತದ್ದು, ರಾಮಲಿಂಗಾರೆಡ್ಡಿ ಅವರು ನಮ್ಮ ಮುಜರಾಯಿ ಸಚಿವರು ಕಳೆದ ಒಂದು 2 ತಿಂಗಳ ಹಿಂದೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿ ಹೇಳಿದ್ರು, ನಾವು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ 12,990 ಎಕರೆ ಜಾಗಿನಷ್ಟು ನಾವು ಏನು ಸ್ಥಳ ಇದೆ, ಯಾವುದು ಮುಜರಾಯಿ ಖಾತೆಗೆ ಸಂಬಂಧಪಟ್ಟ ದೇವಸ್ಥಾನಗಳದ್ದು ಹೇಳುದು ನಾನು, 12,490 ಎಕರೆಯಷ್ಟು ಜಾಗ ನಾವು ಒತ್ತುವರಿ ಮಾಡಿಕೊಂಡಿದ್ದೇವೆ. ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳ ಅದು ಇಷ್ಟರವರೆಗೆ ಯಾರ ನಾಯಿನರಿಗಳೆಲ್ಲ ಅದನ್ನೆಲ್ಲ ತಿಂತಿದ್ರು, ಯೂಸ್ ಮಾಡ್ತಾ ಇದ್ರು, ಅದನ್ನು ನಮ್ಮ ಸಚಿವರು ಒತ್ತುವರಿ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಕೇವಲ ಮುಜರಾಯಿ ಖಾತೆಗೆ ಒಳಪಟ್ಟ ದೇವಸ್ಥಾನಗಳದ್ದು ಮಾತ್ರ. ಓಕೆ, ಮತ್ತೆ ಇನ್ನೂ ಕೂಡ ಹೇಳಿದ್ದಾರೆ, ಇನ್ನೂ 30,000 to 40,000 ಎಕರೆಯಷ್ಟು ಸ್ಥಳವನ್ನು ಇನ್ನೂ ಒತ್ತುವರಿ ಮಾಡಲಿಕ್ಕೆ ಇದೆ. ಅದರ ಡೀಪ್ ಡೈವ್ ಮಾಡಿ ನೋಡುವಾಗ ಉಂಟಲ್ಲ, ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹಿಂದೂಗಳು, ಅಲ್ಲಿ ಇರುವವರೆಲ್ಲ ಹಿಂದೂಗಳೇ, ಅವರೇ ನೋಡಿದ್ರೆ ಅವರೇ ದೇವಸ್ಥಾನದ ಸ್ಥಳಗಳನ್ನು ಒಳಗೆ ಹಾಕಿದ್ದಾರೆ. ಇದನ್ನೆಲ್ಲ ಒತ್ತುವರಿ ಮಾಡಿದ್ರೆ ಇನ್ನು 30,000 ಎಕರೆಯಷ್ಟು ಒತ್ತುವರಿ ಮಾಡಲಿಕ್ಕಿದೆ. ಮತ್ತು ಕೂಡ ಡೀಪ್ ಡೈವ್ ಮಾಡುವಾಗ ನಮಗೆ ಸಿಕ್ಕಿದಂಥ ವಿಷಯ ಅಂದರೆ 95% ಅದರಲ್ಲಿರುವುದು ಹಿಂದೂಗಳೇ, ಯಾರು ಕಬಳಿಕೆ ಮಾಡಿದ್ದಾರೆ. ನಾನು ಅದೇ ಹೇಳುವಂಥದ್ದು ನೋಡಿ, ನೀವೀಗ ಹೇಳಿದ್ರಿ ಏನು ತಿದ್ದುಪಡಿ ಆಗಬೇಕು ಬೇಡ ಅಂತ. ನಾನು ಫಸ್ಟಿಗೆ ಹೇಳಿದ್ದೇನೆ ನೋಡಿ, ವಕ್ಫ್ ಬೋರ್ಡಿನಲ್ಲಿ ಕೂಡ ಅವ್ಯವಹಾರಗಳು ನಡೆದಿವೆ, ನಡ್ಲಿಲ್ಲ ಅಂತ ನಾನು ಹೇಳಿದಲ್ಲ, ನಡೆದಿದೆ. ಅದಕ್ಕೂ ಅಂಕುಶ ಹಾಕಬೇಕು. ಇದರಲ್ಲಿ ಈ ಮುಸ್ಲಿಂ ಸಮುದಾಯದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ಒಪ್ಕೊಳ್ಳುವವರು ಜನರಿದ್ದಾರೆ, ಅದನ್ನು ಅಪೋಸ್ ಮಾಡುವವರು ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ. ಆದರೆ ಇದರಲ್ಲಿ ನಮಗೆ ಕಂಡಂತಹ ನೋಟ ಏನಂತ ಹೇಳಿದ್ರೆ, ಇದರಲ್ಲಿ ಬಿಜೆಪಿಯವರು ಕೇವಲ ಸ್ವಾಮಿ ನಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು ವಕ್ಫ್ ಬೋರ್ಡಿನ ಸ್ಥಳಗಳೇನಿದೆ, ಅಂಬಾನಿಗೂ ಅದಾನಿಗೂ ಹೋದ್ರೋ ಏನು ಆಶ್ಚರ್ಯ ಇಲ್ಲ.